ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ನಿಮಗೆ ಒಂದು ಗಿಡದ ಪರಿಚಯವನ್ನು ಕೊಡ್ತೇನೆ. ಅದು ಗಿಡದ ಪರಿಚಯ ಮಾತ್ರವಲ್ಲ, ಅದರ ಮಹತ್ವವನ್ನು ತಿಳಿಸಲು ಬಯಸುತ್ತೇನೆ. ಇದು ನಿಮಗೆ ತುಂಬ ಉಪಯೋಗವಾಗುವಂಥ ಗಿಡ. ಎಲ್ಲರಿಗೂ ಇದು ಆರೋಗ್ಯಕರವಾದ ಗಿಡ. ನೋಡಿ, ಉಷ್ಣ ಶರೀರದವರಿಗೆ ತಲೆ ಕೂದಲು ಉದುರುವುದನ್ನು ತಡೆಗಟ್ತದೆ. ಹಾಗೆ ಇದರಿಂದ ಎಣ್ಣೆ ಬಿಸಿ ಮಾಡ್ತಾರೆ, ಅದು ನಮಗೆ ಒಳ್ಳೆಯದು. ಹಾಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನೆಲ್ಲ ಉಪಯೋಗ ಇದೆ ಹೇಳ್ತೀನಿ. ಇದು ದಾಸವಾಳ ಗಿಡ. ಇದು ವೈಟ್ ದಾಸವಾಳ, ಅಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಮಗೆ ಈಗ ಸಣ್ಣ ಗಿಡ. ಇದು ಈಗ ದೊಡ್ಡದಾದ ಮೇಲೆ ಇನ್ನು ಅದರ ಎಲೆ ಹೂವು ಎಲ್ಲ ಆರೋಗ್ಯಕರವಾದದ್ದು. ಅದನ್ನು ನಾವು ಎಲೆಯಿಂದ ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು. ಮಾಡಿದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಮೊಡವೆ ಬೀಳೋದಕ್ಕೆ, ಮತ್ತು ಮೊಡವೆ ಅಂಥದ್ದು ಇನ್ನೊಂದು ಕುರಿ ಅಂತ ಹೇಳ್ತಾರೆ ತುಳುವಲ್ಲಿ. ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ, ಅದಕ್ಕೆ ಮೊಡವೆ ಹೇಳ್ತಾರೆ ಅಂಥದ್ದು. ಅದಕ್ಕೆಲ್ಲ ಅದು ಮಾಡಿ ತಿಂದರೆ ಅದರಲ್ಲಿ ಕಡಿಮೆ ಆಗುತ್ತೆ. ಮತ್ತು ಇದರ ಹೂವಿನಿಂದ ಜ್ಯೂಸ್ ಕೂಡ ಮಾಡ್ಕೊಳ್ಬೋದು. ಅಂದರೆ ವೈಟ್ ದಾಸವಾಳದಲ್ಲಿ ಕಲರ್ ಕಾಣೋದಿಲ್ಲ, ಆದರೂ ಮಾಡ್ಕೊಳ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು. ಇದು ನೋಡಲಿಕ್ಕೂ ತುಂಬ ಸುಂದರವಾಗಿದೆ. ಇದರಿಂದ ನಮಗೆ ಒಳ್ಳೆಯ ಉಪಯೋಗ ಇದೆ. ನೋಡಿ, ಇದು ಅಲೋವೆರಾ ಗಿಡ. ಈ ಗಿಡದ್ದು ಎಲ್ಲರಿಗೂ ಪರಿಚಯ ಇರುತ್ತೆ. ಆದರೂ ನಿಮಗೆ ಯಾಕೆ ನಾನು ತೋರಿಸ್ತಿದ್ದೇನೆಂದರೆ, ನಮಗೆ ಜಾಗ ಎಲ್ಲ ಇಲ್ಲದಿದ್ದರೂ ಕೂಡ ಇದನ್ನೊಂದು ಪಾಟಲ್ಲಿ ಅಲ್ಲದಿದ್ದರೆ ಒಂದು ಹೀಗೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ನಾವು ಇಟ್ಕೊಳ್ಬೋದು. ಇದರಿಂದ ನಮಗೆ ತುಂಬ ಪ್ರಯೋಜನ ಇದೆ. ಅಂದರೆ ನಮಗೆ ಹೊಟ್ಟೆ ನೋವಾಗುವಾಗ ಅದರ ಮೇಲಿನ ಸಿಪ್ಪೆ ತೆಗೆದು ಅದರ ಒಳಗಿನ ಒಂದು ವೈಟ್ ಇರ್ತದೆ, ಇದರ ಒಳಗೆ ಒಂದು ವೈಟ್ ಇರುತ್ತೆ. ಆ ವೈಟನ್ನು ತೆಗೆದು ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸಿ ನಾವು ಅದನ್ನು ಸೇವಿಸಿದಲ್ಲಿ, ಅಂದರೆ ಬರೀ ಹೊಟ್ಟೆಗೆ ನಾವು ಅದನ್ನು ತಗೊಳ್ಬೇಕು. ಒಂದು 2-3 ದಿನ ತಗೊಂಡ್ರೆ ಹೊಟ್ಟೆ ನೋವು ಗುಣ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಈ ಪಿತ್ತ ಕಾಮಾಲೆ ಅಂತ ಹೇಳ್ತಾರೆ, ಅಂದರೆ ಹಳದಿ ರೋಗ. ಈ ಹಳದಿ ರೋಗಕ್ಕೆ ಹಾಗೆಯೇ ಒಳಗಿನ ಬಿಳಿನ ತೆಗೆದು ನಮ್ಮ ತಲೆಗೆ ಹಾಕ್ತಾರೆ. ಯಾರಿಗೆ ಆಗ್ತದೆ ಅವರಿಗೆ ತಲೆಗೆ ಹಾಕ್ತಾರೆ. ಹಾಗೆ ಅದರ ವೈಟ್ ಕೂಡ ಕುಡಿಲಿಕ್ಕೆ ಕೂಡ ಕೊಡ್ತಾರೆ. ಹಾಗೆ ಅಷ್ಟೇ ಅಲ್ಲ, ಮತ್ತು ತಲೆ ತಿರುಗೋದಕ್ಕೆ ಮತ್ತು ತುಂಬ ಕಾಯಿಲೆಗೆ ಇದು ಆಗ್ತದೆ. ಆಯುರ್ವೇದ ಇದರಲ್ಲಿ ಹೇಳಿದ್ದಾರೆ ಎಲ್ಲ, ಪ್ರತಿಯೊಂದು ಅಂದರೆ ಸಾಧಾರಣ 1000 ಕಾಯಿಲೆಗೆ ಇದು ಮದ್ದನ್ನು ಮಾಡ್ತಾರೆ, ಇದಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ತುಂಬಾ ಉಂಟು. ನಾನು ನಿಮಗೆ 1-2 ಹೇಳಿದ್ದೇನೆ. ಇದನ್ನು ನೀವು ಒಂದು ಪಾಟಲ್ಲಿ ಅಲ್ಲದಿದ್ದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ, ಜಾಗ ಇದ್ದವರು ನೆಲದಲ್ಲಿ ಎಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ನಮಗೆ ಇದು ತುಂಬಾ ಒಳ್ಳೆಯದು. ಒಂದು ಹಾಕ್ಕೊಳ್ಳಿ. ನಾನಿದು ನಿಮಗೆ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೇನೆ ಅಂದರೆ, ಗೊತ್ತಿಲ್ಲದಿದ್ದವರು ತುಂಬ ಜನ ಇರ್ತಾರೆ, ಗೊತ್ತಿದ್ದವರು ಕೂಡ ತುಂಬ ಜನ ಇರ್ತಾರೆ. ಇದು ಎಲ್ಲರಿಗೂ ಉಪಯೋಗ ಆಗಬೇಕು ಅನ್ನೋದು ನನ್ನದು ಉದ್ದೇಶ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ನೋಡಿ, ನಾನಿವತ್ತು ನಿಮಗೆ ಸಣ್ಣದೊಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನ್ನ ಮಾತು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಳ್ಳೆ ಅಡುಗೆಯೊಂದಿಗೆ ಬರ್ತೇನೆ. ಬಾಯ್.